ಉಡುಪಿಯ ಕಾಲೇಜು ಒಂದರಲ್ಲಿ ಬಾಲಕಿಯರು ಹಿಜಾಬ್ ಹಾಕಿಕೊಂಡು ಬಂದಿರುವುದು ಚರ್ಚೆಯ ವಿಷಯವೇ ಅಲ್ಲ. ಎಲ್ಲರೂ ಸಮವಸ್ತ್ರ ಹಾಕಿಕೊಳ್ಳಬೇಕು, ಅದರಲ್ಲಿ ಯಾವುದೇ ಜಾತಿ ಇರಲ್ಲ. ಈ ರೀತಿಯ ಬಂಡತನ ಭಯೋತ್ಪಾದನೆಗೆ ತೆಗೆದುಕೊಂಡು ಹೋಗುತ್ತದೆ ಎಂದು ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದು ಶಾಲೆಯೋ ಅಥವಾ ಧಾರ್ಮಿಕ ಕೇಂದ್ರವೋ, ನಿಮ್ಮ ಸ್ವಾತಂತ್ರ್ಯ ಕೇವಲ ನಿಮ್ಮ ಮನೆಯಲ್ಲಿ ಇರಲಿ. ಹಿಜಾಬ್ ಹಾಕಿಕೊಂಡು ಬರುವಂತಹ ವಿದ್ಯಾರ್ಥಿಗಳಿಗೆ ಟಿಸಿ ಕೊಟ್ಟು ಒದ್ದು ಮನೆಗೆ ಕಳಿಸಬೇಕು. ಪ್ರತ್ಯೇಕತೆ ಬೇಕು ಅಂದರೆ ಪಾಕಿಸ್ತಾನಕ್ಕೆ ಹೋಗಿ. ಸರ್ಕಾರ ಇದಕ್ಕೆ ಅವಕಾಶ ನೀಡಬಾರದು ಎಂದರು. ಚಿಂತಾಮಣಿ ಶಾಲೆಯ ಕೊಠಡಿಯಲ್ಲಿ ನಮಾಜ್ ಮಾಡಿದ್ದಾರೆ. ಸರ್ಕಾರ ಈ ವಿಚಾರದಲ್ಲಿ ಬಹಳ ಹಿಂದೆ ಮುಂದೆ ನೋಡ್ತಾ ಇದೆ. ಇದನ್ನು ಹೀಗೆ ಬಿಟ್ಟರೆ ಅವರು ಮುಂದಿನ ದಿನ ಭಯೋತ್ಪಾದಕರಾಗ್ತಾರೆ. ಬೆಂಗಳೂರು ರೈಲ್ವೆ ಸ್ಟೇಷನ್ನಲ್ಲಿ ನಮಾಜ್ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದೀರಿ. ಹುಬ್ಬಳ್ಳಿಯ ರೈಲು ನಿಲ್ದಾಣದಲ್ಲಿ ಬಾಂಬ್ ಸಿಕ್ಕರೂ ಇನ್ನೂ ಆರೋಪಿಗಳನ್ನು ಹಿಡಿಯೋಕೆ ಆಗಿಲ್ಲ. ಹಿಜಾಬ್ ಅನ್ನೋದು ಇಲ್ಲಿಯವರೆಗೂ ಹೋಗಬಾರದಿತ್ತು ಎಂದಿದ್ದಾರೆ. ನೀವು ಹಿಜಾಬ್ ಹಾಕೊಂಡ್ ಬರುವಂತ ಅವಶ್ಯಕತೆ ಇಲ್ಲ, ಇದನ್ನು ಚರ್ಚೆ ಮಾಡೋ ಅವಶ್ಯಕತೆನೇ ಇಲ್ಲ. ಸಮವಸ್ತ್ರ ಅಂತಂದ್ರೆ ಸಮಾನತೆ, ಅಲ್ಲಿ ಯಾವುದೇ ರೀತಿ ಮೇಲು ಕೀಳು, ಆ ಜಾತಿ ಈ ಜಾತಿ, ಈ ಮತ ಆ ಮತ, ಧರ್ಮ ಅಂತನ್ನುವಂಥದ್ದು ಇಲ್ಲ. ಸೊ ಆ ಸಮವಸ್ತ್ರ ಅಂತನ್ನುವಂಥದ್ದು ಇರೋದೇ ಅದಕ್ಕೋಸ್ಕರ. ಇನ್ನು ಭಂಡತನದಿಂದ ಈ ಮಾಡ್ತಾ ಇರುವಂತಹದ್ದು ಏನಿದೆಲ್ಲ, ಇದು ಟೆರರಿಸ್ಟ್ಗಳಿಗೆ ಅಲ್ಲಿವರೆಗೆ ತಗೊಂಡು ಹೋಗುವಂತಹ ಬುದ್ಧಿ ಇದೆ, ಮಾನಸಿಕತೆ ಇದೆ. ಇವತ್ತು ಹಿಜಾಬ್ ಅಂತಾರೆ, ಶಾಲೆನೋ ಅಥವಾ ಇದು ನಿಮ್ಮ ಧಾರ್ಮಿಕದ ಇದನ್ನೋ ಕೇಂದ್ರ ಇದೆ. ಸೊ ನಿಮ್ಮ ಸ್ವಾತಂತ್ರ್ಯ ಮನೆಯೊಳಗೆ ಮಾಡ್ಕೊಂಡು ಆವರಣದ ಒಳಗಡೆ ಕಾಲಿಟ್ರೆ ಅಲ್ಲಿ ಸಮಾನತೆ, ಶಾಲೆಯ ಕಾನೂನನ್ನು ಅನುಸರಿಸಬೇಕು ವಿನಃ ನಿಮ್ಮ ವೈಯಕ್ತಿಕ ಸ್ವಾತಂತ್ರ್ಯದಲ್ಲಿ ಬರೋಲ್ಲ. ಸೊ ಆ ಹಿನ್ನೆಲೆಯಲ್ಲಿ ನಾನು ಹೇಳೋದು, ಇದನ್ನ ಚರ್ಚೆಗೆ ಅವಕಾಶ ಮಾಡಿಕೊಡದೆ ಅವರಿಗೆ ಟಿಸಿ ಕೊಟ್ಟು ಒದ್ದು ಮನೆಗೆ ಕಳಿಸ್ಬೇಕಂತ ನಾನು ಹೇಳ್ತೇನೆ. ಈ ಪ್ರವೃತ್ತಿ ಇದೆ, ಈ ಮಾನಸಿಕತೆ ಇದೆ, ಮೋಸ್ಟ್ ಡೇಂಜರಸ್ ಮಾನಸಿಕತೆ ಇದೆ. ಕುಣಿಗಲ್ ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ 100ಕ್ಕೆ 100 ಮುಸ್ಲಿಮರು ಇರುವಂತಹ ಕ್ಷೇತ್ರದಲ್ಲಿ ಅಂಗನವಾಡಿ ಶಾಲೆಯಲ್ಲಿ ಹಿಂದೂ ಶಿಕ್ಷಕಿಯನ್ನು ನೇಮಿಸಿದರೆ ಅದನ್ನು ವಾಪಸ್ ಕಳಿಸ್ತಾರೆ. ಏನ್ ಪಾಕಿಸ್ತಾನ ಒಳಗೆ ಕೊಟ್ಟಿದ್ದಾರೆ, ಅಫ್ಘಾನಿಸ್ತಾನ ಒಳಗೆ ಕೊಟ್ಟಿದ್ರೆ? ಪ್ರತ್ಯೇಕತೆಯ ಮನೋಭಾವನೆ ನಿಮಗೆ ಬೇಕು, ಹಿಜಾಬ್ ಬೇಕು, ಬುರ್ಕಾ ಬೇಕು ಅಂತಂದ್ರೆ ಪಾಕಿಸ್ತಾನಕ್ಕೆ ಹೋಗಿ. ಈ ರೀತಿಯ ಮಾನಸಿಕತೆ ಸರ್ಕಾರ ಒಪ್ಪಬಾರದು, ಚರ್ಚೆಗೆ ಅವಕಾಶ ಮಾಡಿಕೊಡಬಾರದು ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಇದು ಬಹಳ ಡೇಂಜರಸ್ ಮಾನಸಿಕತೆ. ನಾನು ಬಿಜೆಪಿ ಸರ್ಕಾರ ಕೇಳ್ತೀನಿ, ಮುಸ್ಲಿಂ ಓಟ್ ನಿಮಗೆ ಬೀಳುವುದಿಲ್ಲ. ಮುಖ್ಯಮಂತ್ರಿಯವರೇ ನೀವು ಬುರ್ಕಾ ಹಾಕೊಂಡು ಓಡಾಡಿದ್ರು ನಿಮಗೆ ಓಟ್ ಬೀಳುವುದಿಲ್ಲ. ಶಿಕ್ಷಣ ಮಂತ್ರಿಯವರಿಗೂ ನಾನು ಹೇಳ್ತಾ ಇದ್ದೀನಿ, ಇದರಲ್ಲಿ ಚರ್ಚೆಗೆ, ಇದರಲ್ಲಿ ಪ್ರತಿಭಟನೆಗೆ ಅವಕಾಶನೇ ಇಲ್ಲ, ಅವಶ್ಯಕತೆನೇ ಇಲ್ಲ. ಸೊ ನಾವು ಬಹಳ ವರ್ಷದಿಂದ ಹಾಕೊಂಡ್ ಬಂದಿದ್ದು ತಪ್ಪು. ಸೊ ನಾನು ಹೇಳ್ತೇನೆ, ಇದನ್ನು ಸರ್ಕಾರ ಬಹಳ ಲೂಸ್ ಆಗಿ, ಬಹಳ ಏನೋ ಸೌಹಾರ್ದ ಅಂತ ಮಾಡೋದಕ್ಕೋಸ್ಕರ ನಾವು ಇದರಲ್ಲಿ ಸೌಹಾರ್ದ ಇಲ್ಲ. ಇದರಲ್ಲಿ ಏನು ನಿಯಮ ಇದೆ ಆ ನಿಯಮದ ಪ್ರಕಾರನೇ ನಡಿಬೇಕು. ಇದರಲ್ಲಿ ಸ್ವಲ್ಪ ಏನಾದರೂ ಬೆಂಡ್ ಆದ್ರೆ ಅಂದ್ರೆ ಇದೇ ಇವರು ಟೆರರಿಸ್ಟ್ ತರ ನಿರ್ಮಾಣ ಆಗ್ತಾರೆ ಅಂತ ನೆನಪಿಟ್ಕೊಳ್ಳಿ. ಸರ್ಕಾರ, ಕರ್ನಾಟಕ ಸರ್ಕಾರವು ನೀವು ಕೂಡ ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಹಿಜಾಬ್ ಅನ್ನುವಂಥದ್ದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಳ್ಕೊಂಡು ಹೋಗಬಾರ್ದಾಗಿತ್ತು. ಇಮ್ಮಿಡಿಯೇಟ್ ಅವರು ಸಸ್ಪೆಂಡ್ ಮನೆ ಹೋಗಿ ನೀವಂತ ಕಳಿಸ್ಬೇಕಾಗಿತ್ತು. ಎಳೆದಾಡೋ ಅವಶ್ಯಕತೆ ಇಲ್ಲ ಅಂತನ್ನುವಂಥ